ನಗರಸಭೆಗೆ ದೂರು ನೀಡಿದ್ರೆ ಅದು ಗ್ರಾಮ ಪಂಚಾಯಿತಿಯ ಕೆಲಸ, ಗ್ರಾಮ ಪಂಚಾಯಿತಿಗೆ ವಿನಂತಿ ಮಾಡಿದ್ರೆ ನಗರಸಭೆಯ ಕೆಲಸ ಎನ್ನುವ ಅಧಿಕಾರಿಗಳು. ಕೃತಕ ನೆರೆ ನೀರಿಗೆ ಹೆದರಿ ಸ್ವಂತ ಖರ್ಚಲ್ಲೇ ಹೂಳು ಎತ್ತುತ್ತಿದ್ದಾರೆ ಕಪ್ಪೆಟ್ಟಿನ ನಾಗರಿಕರು. ಈ ಕುರಿತ ಒಂದು ವರದಿ ಇಲ್ಲಿದೆ. ಕೋವಿಡ್ ಲಾಕ್ಡೌನ್ ಮಧ್ಯೆ ಉಡುಪಿಯ ಕಪ್ಪೆಟ್ಟು ಪರಿಸರದ ಜನ ಮತ್ತೊಂದು ಸಂಕಷ್ಟವನ್ನು ಎದುರಿಸಲು ಸಜ್ಜಾಗಿ ನಿಂತಿದ್ದಾರೆ. ಹೌದು, ಉಡುಪಿ ನಗರಸಭೆ ಹಾಗೂ ಅಂಬಲಪಾಡಿ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದಿಂದ ಈ ಬಾರಿಯ ಮಳೆಗಾಲದಲ್ಲಿ ಕೃತಕ ನೆರೆ ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಡುಪಿ ಕಿನ್ನಿಮುಲ್ಕಿ ಬಳಿಯ ಕಪ್ಪೆಟ್ಟು ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಸಂದರ್ಭ ದೊಡ್ಡದಾದ ಚರಂಡಿಗೆ ಸಣ್ಣ ಪೈಪುಗಳನ್ನ ಹಾಕಿದ್ದೆ ಇದಕ್ಕೆಲ್ಲ ಕಾರಣವಾಗಿದೆ. ನಗರದ ಅಂಬಲಪಾಡಿ, ಅಜ್ಜರಕಾಡು, ಕಿನ್ನಿಮುಲ್ಕಿಯಿಂದ ಹರಿದು ಬರುವ ಮಳೆ ನೀರು ಇದೇ ಪ್ರದೇಶದಲ್ಲಿ ಸೇರುತ್ತದೆ. ಆದ್ರೆ ಹೆದ್ದಾರಿ ಕಾಮಗಾರಿ ಸಂದರ್ಭ ಕಿರಿದಾದ ಪೈಪುಗಳನ್ನು ಹಾಕಿರುವ ಕಾರಣ ನೀರು ಹರಿಯಲು ಸಾಧ್ಯವಾಗದೆ ಇಡೀ ಪ್ರದೇಶ ಕೃತಕ ನೆರೆ ಸೃಷ್ಟಿಯಾಗಿ ಮುಳುಗಡೆ ಹೊಂದಿದೆ. ಇಲ್ಲಿ ಕನ್ಫ್ಯೂಷನ್ ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಸಣ್ಣ ಪೀಸ್, ಒಂದು ಪಂಚಾಯತಿಗೆ ಸಂಬಂಧಪಟ್ಟದ್ದು ಒಂದು ಸಣ್ಣ ಪೀಸ್ ಇದೆ. ಬಾಕಿ ಎಲ್ಲ ಮುನ್ಸಿಪಾಲ್ಟಿದು. ಅವರು ಮುನ್ಸಿಪಾಲ್ಟಿಯನ್ನು ತೋರಿಸುವಂಥದ್ದು, ಇವರು ಪಂಚಾಯತನ್ನು ತೋರಿಸುವಂಥದ್ದು. ಇಲ್ಲಿ ಸಮಸ್ಯೆಯನ್ನು ಯಾರು ಸಾಲ್ವ್ ಮಾಡಲಿಕ್ಕೆ? ಇಲ್ಲಿ ಮುಂದೆ ನೋಡಿ, ಇಲ್ಲಿ ಪೇಪರ್ ನಾನು ಇಟ್ಕೊಂಡಿದ್ದೇನೆ. ಪೇಪರಲ್ಲಿ ಇಟ್ಟಿದ್ದಾರೆ. ಏನು ಹೆಡ್ಡಿಂಗ್ ಕೊಟ್ಟಿದ್ದಾರೆ ನೋಡಿ, ಮಳೆಗಾಲದ ಎದುರಿಸಲು ಸಿದ್ಧವಾಗಿದೆ ನಗರಸಭೆ. ಏನು ಸಿದ್ಧವಾಗಿದೆ ನಮಗೆ ನಗರಸಭೆ ಇಲ್ಲಿ 45 ಲಕ್ಷ ರೂಪಾಯಿ ಇದಕ್ಕೆ ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ದಾರಂತೆ. ಏನು ಮಾಡ್ತಾರೆ ಇವರು? ಇಲ್ಲಿ ಕಾರ್ತಿಕ್ ಅನ್ನೋರು, ಇಲ್ಲಿ ಸ್ಥಳೀಯರು, ಇವರು ವರ್ಷಕ್ಕೆ ಸುಮಾರು ಒಂದು 10-50 ಸಾವಿರ ರೂಪಾಯಿ ಖರ್ಚು ಮಾಡಿಕೊಟ್ಟು ಆ ಮಣ್ಣನ್ನೆಲ್ಲ ತೆಗೆಯುವಂಥದ್ದು. ಇಲ್ಲಿ ಒಂದು 8 ಫೀಟ್ ಇದೊಂದು ನೀರು ಹೋಗುವಂಥ 8 ಫೀಟ್ ಇಲ್ಲಿದೆ ಅಗಲದಲ್ಲಿ ನೀರು ಬರಲಿಕ್ಕೆ. ಆ ಕಡೆಯಿಂದ ದಕ್ಷಿಣದಿಂದ ಏನು ಕಿನ್ನಿಮುಲ್ಕಿ ಸುಮಾರು ಒಂದು 30 ಫೀಟ್ ಎತ್ತರದಲ್ಲಿ ಒಂದು ನೀರು ಹರಿದು ಬರುವಂಥದ್ದು. ಅದೊಂದು ಸುಮಾರು 4 ಫೀಟ್ ಇದೆ. ಇಲ್ಲಿ ಅಂಬಲ್ಪಾಡಿಯಿಂದ ಬರುವಂಥ 4 ಫೀಟ್. ಈ ಟೋಟಲ್ ನೀರು ಹೋಗಲಿಕ್ಕೆ ಇರುವಂಥದ್ದು 3 ಫೀಟ್ ಇದು ಸಣ್ಣ ಪೈಪ್ ಆಗಿರುವಂಥದ್ದು. ಇದು ಕಾಮನ್ ಸೆನ್ಸ್ ಇರುವಂಥದ್ದು. ಇದು ಕಳೆದ ಬಾರಿ ಮಳೆಗಾಲಕ್ಕೂ ಮುಂಚೆ ಅಂಬಲಪಾಡಿ ಗ್ರಾಮ ಪಂಚಾಯತ್ ಹಾಗೂ ನಗರಸಭೆಯ ಅಧಿಕಾರಿಗಳು ಸದಸ್ಯರುಗಳಿಗೂ ಮನವಿ ಮಾಡಲಾಗಿತ್ತು. ಆದ್ರೆ ಎರಡೂ ಕಡೆ ಅಧಿಕಾರಿಗಳು ಒಬ್ಬರ ಮೇಲೆ ಇನ್ನೊಬ್ಬರು ಗೂಬೆ ಕೂರಿಸಿ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡದೆ ಹೋದದ್ರಿಂದ ಇಡೀ ಊರ ಮುಳುಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿತ್ತು. ಇಲ್ಲೊಂದು ನಗರಸಭೆಗೆ ಸೇರಿದ ಡ್ರೈನೇಜ್ ಗೇಟ್ ವಾಲ್ ಇದ್ದು ಇದೇ ಚರಂಡಿ ಮೂಲಕ ಕೊಳಚೆ ನೀರನ್ನು ಕೂಡ ಬಿಡಲಾಗುತ್ತದೆ. ಮಳೆ ನೀರು, ಕೊಳಚೆ ನೀರು ಹರಿದ ಪರಿಣಾಮ ಹಾಕಲಾಗಿರುವ ಪೈಪ್ನಲ್ಲಿ ಹೂಳು ತುಂಬಿಕೊಂಡಿದ್ದು ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಸ್ಥಳೀಯರು ಹಲವು ಬಾರಿ ಜನಪ್ರತಿನಿಧಿಗಳಿಗೆ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಬದಲಿಗೆ ಅದು ಪಂಚಾಯತ್ ಕೆಲಸ ಅಂತ ನಗರಸಭೆ ಹೇಳಿದ್ರೆ, ನಗರಸಭೆ ಕೆಲಸ ಅಂತ ಪಂಚಾಯತ್ ಹೇಳಿ ಕೈ ತೊಳೆದುಕೊಳ್ಳುತ್ತದೆ. ತಮಾಷೆ ಏನಂದ್ರೆ, ಹೂಳು ತೆಗೆಯಬೇಕಾದ ಗ್ರಾಮ ಪಂಚಾಯತ್ ಮಾತ್ರ ಸುಮಾರು 1,40,000 ರೂಪಾಯಿಗಳ ಚರಂಡಿಯ ತಡೆಗೋಡೆ ನಿರ್ಮಿಸಿದೆ. ಆದ್ರೆ ಚರಂಡಿಯ ಹೂಳೆತ್ತಲು ಮಾತ್ರ ನಗರಸಭೆಗೆ ಬೆರಳು ತೋರಿಸುತ್ತದೆ. ಇವರಿಬ್ಬರ ಜಗಳದಿಂದ ಮತ್ತೆ ನೆರೆ ನೀರು ತುಂಬಿ ಮುಳುಗುವ ಭಯದಲ್ಲಿ ಸ್ಥಳೀಯರು ಸ್ವಂತ ಖರ್ಚಿನಲ್ಲಿ ಹೂಳನ್ನು ಎತ್ತುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಮುನ್ಸಿಪಾಲಿಟಿಗೆ ಸೇರಿದು ಇದು ತೋಡಿನಾಚೆ, ಇದು ಪಂಚಾಯತಿಗೆ ಸೇರಿದೆ. ಇಲ್ಲಿ ಎಂತ ಇದಾದ್ರು ಸಹ ಅವರು ಇವರ ಮೇಲೆ ಹಾಕ್ತಾರೆ. ಮುನ್ಸಿಪಾಲ್ಟಿ ಅವರು ಮಾಡ್ಬೇಕು ಹೇಳಿ ಮುನ್ಸಿಪಾಲ್ಟಿ ಅವರು ಪಂಚಾಯತ್ ಮೇಲೆ ಹಾಕ್ತಾರೆ. ಮೊನ್ನೆ ಅಷ್ಟೇ ಒಂದು ತೋಡು ಮಾಡಿದ್ದಾರೆ. ಇಲ್ಲಿ ಇಷ್ಟು ನೇರ ಉಂಟು. ಇಲ್ಲಿಂದ ಅಜ್ಜರ್ಕಾಡ್ ಆಗಿ ಎಲ್ಲ ನೀರು ಹರಿದು ಬರ್ತದೆ. ಅಲ್ಲಿ ನೋಡಿದರೆ ಮ್ಯಾನ್ಹೋಲ್ ಉಂಟು ಒಂದು ಚಿಕ್ಕದು, ಅದು ಹೈವೇ ಆಗಿ ಪಾಸ್ ಆಗಿ ಹೋಗಬೇಕು. ಈ ಸೈಡ್ ನಿಮ್ಮದು ಅಂಬಲ್ಪಾಡಿ ಸೈಡಿಂದ ಬಂದ ನೀರು ಈಚೆ ಬರ್ತದೆ, ಅಲ್ಲಿ ಕಿನ್ನಿಮುಲ್ಕಿಯಿಂದ ಬಂದ ನೀರು ಈಚೆ ಬರ್ತದೆ. ನಮ್ಮದು ಪಂಚಾಯತಿ ಅಂಬಲ್ಪಾಡಿ. ಯಾರಿಗೂ ಎಂತ ಹೇಳಿದ್ರು ಸಹ ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಈ ಸಲ ಸಹ ನಮಗೆ ಲಾಸ್ಟ್ ಟೈಮ್ ನಮ್ಮ ಮನೆ ಎಲ್ಲ ಮುಳುಗಿದೆ, ಪರಿಸರದ ಸುಮಾರು ಮನೆ ಮುಳುಗಿದೆ. ಇಲ್ಲಿ ಯಾರು ಅದರ ಮೇಲೆ ಇನಿಷಿಯೇಟಿವ್ ತಗೊಳ್ತಾ ಇಲ್ಲ. ಅಧಿಕಾರಿಗೆ ಹೇಳಿ, ಯಾರು ಹೇಳಿ, ಅವ್ರ ಮೇಲೆ ಇವ್ರ ಮೇಲೆ ಹೇಳಿ. ಲಾಸ್ಟ್ ಟೈಮ್ ಕೊರೋನಾ ಅದು ಇದು ಹೇಳಿ ಅದು ಹೋಯಿತು. ಈ ಸಲ ನಾವೇ ಕೆಲಸ ಮಾಡಿಸ್ತಿದ್ದೀವಿ ಹೇಳಿದರೆ ನಮ್ಮ ಪ್ರೊಟೆಕ್ಷನ್ಗೋಸ್ಕರ. ಯಾಕಂದರೆ ಎಂತಾದರೂ ಅನುಭವಿಸೋದು ನಾವು. ಗಮನಿಸಬೇಕಾದ ಇನ್ನೊಂದು ವಿಷಯ ಅಂದ್ರೆ, ಪಂಚಾಯತ್ ವ್ಯಾಪ್ತಿಯಲ್ಲಿ ಚರಂಡಿ ಇದ್ರೂ ಮಳೆ ಬಂದಾಗ ನಗರಸಭೆಯ ಪ್ರದೇಶಗಳು ಸಂಪೂರ್ಣ ಮುಳುಗಡೆಗೊಳ್ಳುತ್ತದೆ. ಮಾಧ್ಯಮಗಳಲ್ಲಿ ಮಳೆಗಾಲಕ್ಕೆ ನಾವು ಸಂಪೂರ್ಣ ಸಿದ್ಧವಾಗಿದ್ದೇವೆ ಎಂದು ಹೇಳಿಕೊಳ್ಳುವ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸ್ಥಳೀಯರ ಸಮಸ್ಯೆಯ ಬಗೆಹರಿಸಿಕೊಡುವಂತ ಇಲ್ಲಿನ ಜನರು ವಿನಂತಿಸಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ.